ಅದು 2019 ಅಕ್ಟೋಬರ್ 21ನೇ ತಾರೀಕು. ಹೈದರಾಬಾದಿನ ಪ್ರತಿಷ್ಠಿತ ಬಂಜಾರಾ ಹಿಲ್ಸ್ ನಲ್ಲಿ ಸುಲೇಖಾ ಎಂದಿನಂತೆ ಕಾಲೇಜು ಮುಗಿಸಿಕೊಂಡು ಮನೆಗೆ ಬರುತ್ತಿದ್ದಾಳೆ. ತಕ್ಷಣವೇ ಹಿಂದಿನಿಂದ ಬಂದಂತಹ ಒಬ್ಬ ವ್ಯಕ್ತಿ ಅವಳನ್ನ ಹಿಡಿದು ಅವಳ ಬಾಯಿಯನ್ನ ಮುಚ್ಚಿ ಅವಳು ಚೀರಾಟದಂತೆ ಅವಳನ್ನ ಬಲವಂತವಾಗಿ ಹಿಡಿದು ತಾನು ತಂದಿದ್ದ ಕಾರಿನಲ್ಲಿ ಅವಳನ್ನ ಹಾಕಿ ಅವಳನ್ನ ಕಿಡ್ನಾಪ್ ಮಾಡಬೇಕೆಂದು ಪ್ರಯತ್ನ ಪಡುತ್ತಿದ್ದ. ಸುಲೇಖಾಗೆ ಏನು ಮಾಡಬೇಕೆಂದು ಗೊತ್ತಾಗಿಲ್ಲ. ಅವಳಿಗೆ ನೆನಪು ಬಂದಿದ್ದೇ ತನ್ನ ಆರಾಧ್ಯ ದೇವಿ ಹಾಗೂ ಭಕ್ತಿ ಭಾವನೆಯಿಂದ ನೋಡುತ್ತಿದ್ದ ಮತ್ತು ನಂಬುತ್ತಿದ್ದ ಚಂದ್ರಳಾ ಪರಮೇಶ್ವರಿ ದೇವಿಯನ್ನ ನೆನೆಸಿಕೊಂಡಿದ್ದಾಳೆ ಅಷ್ಟೇ. ಆ ವ್ಯಕ್ತಿ ನಿಲ್ಲಿಸಿದ್ದ ತನ್ನ ಕಾರಿನಲ್ಲಿ ಅವಳನ್ನ ಕಿಡ್ನಾಪ್ ಮಾಡಬೇಕೆಂದು ಕಾರಿನ ಒಳಗೆ ಅವಳನ್ನ ದಬ್ಬುವಾಗ ಅದೇನಾಯ್ತೋ ಗೊತ್ತಿಲ್ಲ. ಇದ್ದಕ್ಕಿದ್ದ ಹಾಗೆ ಆ ಕಿಡ್ನಾಪ್ ಮಾಡಲು ಬಂದಂತಹ ವ್ಯಕ್ತಿ ಮೂರ್ಛೆ ಹೋಗಿ ಬಿದ್ದಿದ್ದ. ಸುಲೇಖಾ ಹಿಂದೆ ತಿರುಗಿ ನೋಡಿದಾಗ ಆ ವ್ಯಕ್ತಿ ರೋಡ್ ಮೇಲೆ ಮೂರ್ಛೆ ಹೋಗಿ ಬಿದ್ದಿದ್ದನ್ನ ಕೊಂಡು ಅಲ್ಲಿಂದ ಸ್ವಲ್ಪ ದೂರ ಓಡಿ ಹೋಗಿ ಮತ್ತೆ ನಿಂತು ಅವನನ್ನು ನೋಡಿದ್ದಾಳೆ. ಆದರೂ ಕೂಡ ಆ ವ್ಯಕ್ತಿ ರಸ್ತೆ ಮೇಲೆ ಬಿದ್ದಿದ್ದ. ಆಗ ಅವಳಿಗೆ ಅರಿವಾಗಿದ್ದು ನಿಜಕ್ಕೂ ತಾನು ನಂಬಿದಂತಹ ಚಂದ್ರಳಾ ಪರಮೇಶ್ವರಿಯ ಪವಾಡವೇ ಎಂದು. ಇದು ಪವಾಡವೋ ಚಮತ್ಕಾರವೋ ಅಥವಾ ಕಾಕತಾಳೆಯೋ ಗೊತ್ತಿಲ್ಲ. ಆದ್ರೆ ಈ ಘಟನೆ ನಡೆದಿದ್ದು ಮಾತ್ರ ನಿಜಕ್ಕೂ ಸತ್ಯವಾಗಿತ್ತು. ಹೌದು, ಹೀಗೆ ತನ್ನನ್ನ ನಂಬಿದಂತಹ ಭಕ್ತರನ್ನ ಸಲಹಿ ಸಾಕುವುದೇ ಮತ್ತು ಅವರನ್ನ ರಕ್ಷಿಸುವುದೇ ಈ ಸನ್ನತಿ ಚಂದ್ರಳಾ ಪರಮೇಶ್ವರಿ ದೇವಿಯ ಮಹಿಮೆಯಾಗಿದೆ. ಶ್ರೀ ಚಂದ್ರಳಾಂಬಾ ಎಂಬ ಹೆಸರಿನಿಂದ ಕರೆಯಲ್ಪಡುವ ದೇವತೆ ಶ್ರೀ ಲಕ್ಷ್ಮೀ ಚಂದ್ರಳಾ ಪರಮೇಶ್ವರಿ ಮೂರು ವಿಶ್ವ ಶಕ್ತಿಗಳು ಅಥವಾ ಗುಣಗಳಾದಂತಹ ಸಾತ್ವಿಕ, ರಜಸ ಮತ್ತು ತಮಸಗಳ ಒಕ್ಕೂಟವನ್ನ ಸಾಕಾರಗೊಳಿಸುತ್ತಾಳೆ. ಇದು ಸೃಷ್ಟಿ, ಸ್ಥಿತಿ ಮತ್ತು ವಿನಾಶಗಳನ್ನ ಪ್ರತಿನಿಧಿಸುತ್ತದೆ. ಈ ಸಂಕೇತವು ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರರ ಮತ್ತು ಅವರ ಸ್ತ್ರೀ ಅಂಶಗಳಾದಂತಹ ಸರಸ್ವತಿ, ಲಕ್ಷ್ಮಿ ಮತ್ತು ದುರ್ಗಾ ಎಂದು ನಿರೂಪಿಸುತ್ತದೆ. ಸ್ಕಂದ ಪುರಾಣದಲ್ಲಿ ತನ್ನ ಚಂದ್ರಳಾಂಬಾ ಮಹಾತ್ಮೆಯಲ್ಲಿ ದೇವಿಯನ್ನ ಚಂದ್ರಲಾಂಬಾ ಎಂದು ಸ್ಪಷ್ಟವಾಗಿ ವಿವರಿಸುತ್ತದೆ. ಹಿಂದೆ ಒಂದಾನೊಂದು ಕಾಲದಲ್ಲಿ ರಾಜಸೇನ ಎಂಬ ರಾಜನಿಗೆ ಚಂದ್ರಳ ಎಂಬ ಸುಂದರ ಮಗಳಿದ್ದಳು. ತನ್ನ ಪ್ರೀತಿಯ ಮಗಳಿಗೆ ಸೂಕ್ತ ವರವನ್ನ ಹುಡುಕುವ ಅನ್ವೇಷಣೆಯಲ್ಲಿ ರಾಜನು ಸ್ವಯಂವರವನ್ನ ಆಯೋಜಿಸುತ್ತಾನೆ. ಅಲ್ಲಿ ರಾಜಕುಮಾರನು ಅವಳ ಮದುವೆಗಾಗಿ ಸ್ಪರ್ಧಿಸಲು ಹಲವಾರು ರಾಜ ಮಹಾರಾಜರನ್ನ, ಯುವರಾಜರನ್ನ ಆಹ್ವಾನಿಸುತ್ತಾನೆ. ನೀರಿನಲ್ಲಿ ಲೋಹದ ಕಂಬದ ಪ್ರತಿಬಿಂಬವನ್ನ ನೋಡಿ ಅದನ್ನ ಕೆಳಗೆ ತರುವುದು ಸವಾಲಾಗಿತ್ತು. ಆದರೆ ಆ ಸ್ವಯಂವರದಲ್ಲಿ ಯಾವುದೇ ರಾಜಕುಮಾರನು ಅಂತಹ ಕಠಿಣ ಕೆಲಸವನ್ನ ಕೈಗೆತ್ತಿಕೊಳ್ಳಲು ಸಿದ್ಧವಾಗುವುದಿಲ್ಲ. ಇದರಿಂದ ರಾಜನು ಹತಾಶವಾಗಿ ಬಿಡುತ್ತಾನೆ. ಕೆಲವು ದಿನಗಳ ನಂತರ ಒಬ್ಬ ದೇವತೆ ರಾಜನ ಕನಸಿನಲ್ಲಿ ಕಾಣಿಸಿಕೊಂಡು ತನ್ನ ಮಗಳನ್ನ ಮದುವೆ ಆಗಲಿರುವ ವ್ಯಕ್ತಿ ಮರುದಿನವೇ ನಿನ್ನ ಪಟ್ಟಣದ ತೋಟಕ್ಕೆ ಬರುತ್ತಾನೆ ಎಂದು ಭರವಸೆ ನೀಡುತ್ತಾಳೆ. ದೇವಿಯ ಮಾತಿನಂತೆ ಸುಂದರ ಯುವಕ ನಾರಾಯಣ ಮುನಿ ಅವತ್ತು ಮರುದಿನ ಪಟ್ಟಣದ ತೋಟಕ್ಕೆ ಬರುತ್ತಾನೆ. ರಾಜನು ಅವನನ್ನ ಪ್ರೀತಿಯಿಂದ ಸ್ವಾಗತಿಸಿ ಸವಾಲನ್ನ ಸ್ವೀಕರಿಸಿ ತನ್ನ ಮಗಳನ್ನ ಮದುವೆ ಆಗುವಂತೆ ವಿನಂತಿಸುತ್ತಾನೆ. ಆರಂಭದಲ್ಲಿ ಹಿಂಜರಿದ ನಾರಾಯಣ ಮುನಿ ಅಂತಿಮವಾಗಿ ರಾಜನ ಕೋರಿಕೆಗೆ ಹಾಗೂ ಚಂದ್ರಳಾಳ ಸುಂದರತೆಗೆ ಮನಮೆಚ್ಚಿ ಒಪ್ಪುತ್ತಾನೆ. ನಾರಾಯಣ ಮುನಿ ಮತ್ತು ಚಂದ್ರಳಾ ವಿವಾಹವು ವಿಜೃಂಭಣೆಯಿಂದ ಅರಮನೆಯಲ್ಲಿ ನಡೆಯುತ್ತದೆ. ಮುಂದೆ ಭೀಮಾ ನದಿಯ ತಡದಲ್ಲಿ ತಮ್ಮ ಹೊಸ ಜೀವನವನ್ನ ಅವರಿಬ್ಬರು ಆರಂಭಿಸುತ್ತಾರೆ. ಆದಾಗ್ಯೂ ದುಷ್ಟ ರಾಜನೊಬ್ಬ ಸುಂದರ ಚಂದ್ರಳಾಳ ಮೇಲೆ ಕಣ್ಣಿಟ್ಟಾಗ ಅವರ ಸಂತೋಷವು ಅಲ್ಪಕಾಲವಾಗಿತ್ತು. ಅವನ ದುಷ್ಟ ಕುತಂತ್ರದಿಂದ ತಪ್ಪಿಸಿಕೊಳ್ಳಲು ಚಂದ್ರಳಾ 40 ದಿನಗಳ ಕಾಲ ತನ್ನ ಗಂಡನಿಗೆ ಹೇಳದೆ ತಪಸ್ಸು ಮಾಡುವುದಾಗಿ ಪ್ರತಿಜ್ಞೆ ಮಾಡಿ ಸೋಮೇಶ್ವರ ದೇವಾಲಯದಲ್ಲಿ ಆಶ್ರಯವನ್ನ ಪಡೆಯುತ್ತಾಳೆ. ಏತನ್ಮಧ್ಯೆ ನಾರಾಯಣ ಮುನಿಯು ತನ್ನ ಹೆಂಡತಿ ಕಾಣೆಯಾಗಿದ್ದಾಳೆಂದು ಅರಿತು ದುಷ್ಟರಾಜನ ಕೈವಾಡ ಅನುಮಾನಿಸಿ ಕ್ರಮ ಕೈಗೊಳ್ಳಲು ನಿರ್ಧರಿಸುತ್ತಾನೆ. ಅವನು ಈಗಿರುವ ಪಾಕಿಸ್ತಾನದ ಬಳಿಯೇ ಇರುವ ಬಲೋಚಿಸ್ತಾನದ ಹಿಂಗಲ ಪೀಠಕ್ಕೆ ಪ್ರಯಾಣ ಬೆಳೆಸಿ ಸಹಾಯಕ್ಕಾಗಿ ಹಿಂಗಲಾಂಬಿಕೆ ದೇವಿಯನ್ನ ಮನಪೂರ್ವಕವಾಗಿ ಪ್ರಾರ್ಥಿಸುತ್ತಾನೆ. ದೇವತೆಯು ಒಂದು ಷರತ್ತಿನ ಮೇಲೆ ಅವನಿಗೆ ಸಹಾಯ ಮಾಡಲು ಒಪ್ಪಿಕೊಳ್ಳುತ್ತಾಳೆ. ನಾರಾಯಣ ಮುನಿ ಅವನ ಮುಂದೆ ನಡೆದು ಅವಳನ್ನು ತನ್ನ ಪಟ್ಟಣಕ್ಕೆ ಕರೆದೊಯ್ಯಬೇಕು. ಆದರೆ ಅವರು ಬರುವವರೆಗೂ ಅವಳನ್ನು ನೋಡಲು ಹಿಂದಿರುಗಬಾರದು ಎಂದು ಷರತ್ತನ್ನ ಹಾಕುತ್ತಾಳೆ. ನಾರಾಯಣ ಮುನಿಯು ಆ ಷರತ್ತನ್ನ ಒಪ್ಪಿಕೊಳ್ಳುತ್ತಾನೆ. ದೇವಿಯ ಕಣಕಾಲುಗಳ ಶಬ್ದಗಳನ್ನ ಬಳಸಿಕೊಂಡು ಅವಳು ತನ್ನನ್ನ ಹಿಂಬಾಲಿಸುತ್ತಿರುವುದನ್ನ ಖಚಿತಪಡಿಸಿಕೊಳ್ಳುತ್ತಾನೆ. ಆದಾಗ್ಯೂ ಅವರು ಭೀಮಾ ನದಿಯ ದಡವನ್ನು ತಲುಪಿದಾಗ ಪ್ರಕೃತಿಯ ಶಬ್ದಗಳು ಕಣಕಾಲುಗಳ ಶಬ್ದವನ್ನ ಮುಳುಗಿಸುತ್ತದೆ. ಇದರಿಂದ ನಾರಾಯಣ ಮುನಿ ಅಜಾಗರೂಕತೆಯಿಂದ ಹಿಂದಿರುಗಿ ನೋಡಿಬಿಡುತ್ತಾನೆ. ತಕ್ಷಣ ದೇವಿಯು ಅಲ್ಲಿಯ ಕಲ್ಲಾಗಿ ಬಿಡುತ್ತಾಳೆ ಮತ್ತು ತಾನು ಇಲ್ಲಿಯೇ ಇರುವುದಾಗಿ ಘೋಷಿಸುತ್ತಾಳೆ. ಹೊರಡುವ ಮೊದಲು ದೇವಿಯು ನಾರಾಯಣ ಮುನಿಗೆ ತೆಂಗಿನಕಾಯಿ
ತೆಂಗಿನಕಾಯಿಯನ್ನು ಕೊಟ್ಟು ದುಷ್ಟ ರಾಜರ ಅರಮನೆಯಲ್ಲಿ ಇದನ್ನ ಒಡೆಯಲು ಸೂಚಿಸುತ್ತಾಳೆ. ತೆಂಗಿನಕಾಯಿಯನ್ನು ಒಡೆದಾಗ ಜೇನುನೊಣಗಳ ಗುಂಪೊಂದು ಹೊರಬಂದು ರಾಜನ ಮೇಲೆ ದಾಳಿ ಮಾಡುತ್ತದೆ. ಆ ಗಾಬರಿಯಿಂದ ಆ ರಾಜ ನದಿಗೆ ಹಾರಿ ಪ್ರಾಣವನ್ನು ಕೊಡುತ್ತಾನೆ. ಚಂದ್ರಾಳ ತನ್ನ ತಪಸ್ಸನ್ನ ಪೂರ್ಣಗೊಳಿಸಲು ಸಾಧ್ಯವಾಗುತ್ತದೆ. ದೈವಿಕತೆಯಲ್ಲಿ ಒಂದಾಗುತ್ತಾಳೆ. ಅವಳ ನೆನಪಿಗಾಗಿ ಪ್ರತಿ ವರ್ಷ ನವರಾತ್ರಿಯ ಹಬ್ಬದಲ್ಲಿ ಈ ಸಮಯದಲ್ಲಿ ಚಂದ್ರಳ ಪರಮೇಶ್ವರಿ ದೇವಿ ಮಹೋತ್ಸವವನ್ನ ಇಲ್ಲಿ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ. ಈ ಸಂದರ್ಭದಲ್ಲಿ ದೇವಿಯನ್ನು ನಂಬುವಂತಹ ಹಲವಾರು ಸಾಧು ಸಂತರು ಈ ಸಮಯದಲ್ಲಿ ಸನ್ನತಿಗೆ ಭೇಟಿ ಕೊಡುತ್ತಾರೆ. ಅದರಲ್ಲೂ ಆಂಧ್ರ ಪ್ರದೇಶ, ತೆಲಂಗಾಣ, ಮಹಾರಾಷ್ಟ್ರ, ಕರ್ನಾಟಕ, ಮಧ್ಯಪ್ರದೇಶದಲ್ಲೂ ಕೂಡ ಸಾಧು ಸಂತರ ಆಗಮನ ಭಾರಿ ಸಂಖ್ಯೆಯಲ್ಲಿರುತ್ತದೆ. ಈ ಸಮಯದಲ್ಲಿ ಮದುವೆಯಾದ ಮಹಿಳೆಯರಲ್ಲಿ ಮತ್ತು ಹೆಣ್ಣು ಮಕ್ಕಳಲ್ಲಿ, ಅದರಲ್ಲೂ ಬಾಲಕಿಯರ ಮೇಲೆ ಬಂದಂತಹ ಭೂತ ದೆವ್ವಗಳ ಹಾವಳಿಯನ್ನ ಋಷಿ ಮುನಿಗಳು ಸಂತರು ಇಲ್ಲಿ ನಿವಾರಿಸುತ್ತಾರೆ ಎನ್ನುವ ನಂಬಿಕೆ ಇದೆ. ಭೀಮಾ ತೀರದಲ್ಲಿ, ಅದರಲ್ಲೂ ಸನ್ನತಿ ದೇವಸ್ಥಾನದ ಪ್ರಾಂಗಣದಲ್ಲಿ ಇಂತಹ ಕಾರ್ಯಕ್ರಮಗಳು ಈ ಸಾಧು ಸಂತರು ನೆರವೇರಿಸುತ್ತಾರೆ ಮತ್ತು ಭೂತ ಪ್ರೇತಿಗಳ ಹಾವಳಿಯನ್ನ ನಿವಾರಿಸುತ್ತಾರೆ ಎನ್ನುವ ಐತಿಹ್ಯ ಕೂಡ ಇಲ್ಲಿದೆ. ಸ್ಥಳೀಯವಾಗಿ ಸನ್ನತಿ ಎಂದು ಕರೆಯಲ್ಪಡುವ ಈ ದೇವಾಲಯವು 800 ವರ್ಷಗಳ ಇತಿಹಾಸವನ್ನು ಹೊಂದಿದೆ ಮತ್ತು 1985ರಲ್ಲಿ ನವೀನಕರಣಕ್ಕೆ ಒಳಗಾಗಿತ್ತು ಕೂಡ. ಈ ಸನ್ನತಿ ಚಂದ್ರಳಾಂಬಾ ದೇವಸ್ಥಾನ ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಸನ್ನತಿ ಗ್ರಾಮದ ಭೀಮಾ ನದಿ ತೀರದಲ್ಲಿ ಇದೆ. ಅಂದಹಾಗೆ ಈ ಸನ್ನತಿಯ ದೇವಾಲಯ ಕಲಬುರಗಿಯಿಂದ 75 ಕಿಲೋಮೀಟರ್ ದೂರದಲ್ಲಿದ್ದರೆ ಹುಬ್ಬಳ್ಳಿ ಧಾರವಾಡದಿಂದ 335 ಮತ್ತು ರಾಜ್ಯದ ರಾಜಧಾನಿ ಬೆಂಗಳೂರಿನಿಂದ ಸರಿಸುಮಾರು 555 ಕಿಲೋಮೀಟರ್ ದೂರದಲ್ಲಿದೆ. ಈ ಪ್ರಾಚೀನ ದೇವಾಲಯವು ತನ್ನ ಪೂಜ್ಯ ಇತಿಹಾಸ ಮತ್ತು ತನ್ನ ಆಧ್ಯಾತ್ಮಿಕ ಮಹತ್ವವನ್ನು ನೋಡಲು ರಾಜ್ಯಾದ್ಯಂತ ಭಕ್ತರು ಇಲ್ಲಿಗೆ ಬರುತ್ತಾರೆ. ದೇವಸ್ಥಾನದ ಗರ್ಭಗುಡಿಯ ರಹಸ್ಯಗಳು ಇಲ್ಲಿ ಹಲವಾರಿವೆ. ವಿಶೇಷವಾಗಿ ಈ ದೇವಸ್ಥಾನದ ಗರ್ಭಗುಡಿಯಲ್ಲಿ ಹೋಗುವಾಗ ಕಣ್ಣು ಮುಚ್ಚಿಕೊಂಡು ಹೋಗಬೇಕಾಗುತ್ತದೆ. ದೇವಿಯನ್ನು 9 ಬಾರಿ ಅಂದರೆ ನವ ದುರ್ಗೆಯ ರೂಪದಲ್ಲಿ ದೇವಿಯನ್ನ ನೆನೆದು ಆಮೇಲೆ ಕಣ್ಣು ತೆರೆದು ದೇವಿಯನ್ನ ನೋಡಬೇಕಾಗುತ್ತದೆ, ದರ್ಶನ ಪಡೆಯಬೇಕಾಗುತ್ತದೆ. ಹಾಗೆ ಮಾಡಿದರೆ ಮಾತ್ರ ಈ ದೇವಿ ನಿಮಗೆ ಆಶೀರ್ವಾದ ನೀಡುತ್ತಾಳೆ ಎನ್ನುವ ನಂಬಿಕೆ ಇದೆ. ಇದೇ ಕಾರಣ ಗರ್ಭಗುಡಿಯಲ್ಲಿ ಹೋಗುವಾಗ ತಪ್ಪದೆ ಕಣ್ಣು ಮುಚ್ಚಿ ಹೋಗಬೇಕೆನ್ನುವ ವಾಡಿಕೆ ಇಲ್ಲಿದೆ. ಸ್ನೇಹಿತರೆ, ಮುಂದಿನ ಬಾರಿ ನೀವೇನಾದರೂ ಹೋದಾಗ ಚಾಚು ತಪ್ಪದೆ ಈ ಕೆಲಸವನ್ನ ಮಾಡಿ. ಚಂದ್ರಳ ಪರಮೇಶ್ವರಿ ದೇವಸ್ಥಾನವು ಚಾಲುಕ್ಯರ ಕುಲದೇವತೆಯಾಗಿದ್ದು ಇದನ್ನು ಚಾಲುಕ್ಯರ ಕಾಲದಲ್ಲಿಯೂ ಕೂಡ ನಿರ್ಮಿಸಲಾಗಿದೆ ಎನ್ನುವ ಒಂದು ಐತಿಹ್ಯ ಇದೆ. ಪ್ರಾಚೀನ ಗ್ರಂಥಗಳಲ್ಲಿ ಸಾಮಾನ್ಯ ಜನರಿಗೆ ಸೂಚಿಸಲಾಗದ ಸುಗುಣ ಪೂಜಾ ವಿಧಾನದಲ್ಲಿ ದೇವರನ್ನ ವಿವಿಧ ಗುಣಲಕ್ಷಣದೊಂದಿಗೆ ವಿಷ್ಣು ಅಥವಾ ಶಿವ ಎಂದು ಕೂಡ ಪೂಜಿಸಲಾಗುತ್ತದೆ. ಇಲ್ಲಿ ದೇವಿ ಒಬ್ಬ ಬಾಲಕಿಯ ರೂಪದಲ್ಲಿ ಬಂದು ಭಕ್ತಾದಿಗಳಿಗೆ ಪ್ರತಿ ಅಮಾವಾಸ್ಯೆ ಹಾಗೂ ಹುಣ್ಣಿಮೆ ಎಂದು ಭೀಮಾ ನದಿ ತೀರದಲ್ಲಿ ದರ್ಶನ ಕೊಡುತ್ತಾಳೆ ಅನ್ನುವ ನಂಬಿಕೆ ಈ ಭಾಗದ ಜನರಲ್ಲಿದೆ. ಇದೇ ಕಾರಣ ಅಮಾವಾಸ್ಯೆ ಹುಣ್ಣಿಮೆಗಳಂದು ಇಲ್ಲಿ ವಿಶೇಷವಾದಂತಹ ಪೂಜೆಗಳು ಕೂಡ ನಡೆಯುತ್ತದೆ ಹಾಗೂ ಭೀಮಾ ನದಿಯಲ್ಲಿ ಪವಿತ್ರ ಸ್ನಾನ ಮಾಡಿ ದೇವಿಯು ಬಾಲಕಿಯ ರೂಪದಲ್ಲಿ ಭೀಮಾ ನದಿಯಲ್ಲಿ ನಡೆದುಕೊಂಡು ಬರುತ್ತಾಳೆ ಎನ್ನುವ ಐತಿಹ್ಯ ಇಲ್ಲಿನ ಜನರನ್ನು ಆ ದೇವಿಗಾಗಿ ಕಾಯುವಂತೆ ಮಾಡುತ್ತದೆ ಹಾಗೂ ಆ ಬಾಲಕಿಯ ದರ್ಶನವನ್ನು ಪಡೆದೇ ಇಲ್ಲಿ ಜನರು ಮುಂದೆ ತಮ್ಮ ಮನೆಗಳಿಗೆ ಹೋಗುತ್ತಾರೆ. ಅಂದ ಹಾಗೆ ಈ ದೇವಾಲಯವನ್ನ ಇಲ್ಲಿ ಹಲವಾರು ಸರ್ಪಗಳು ಯಾರಿಗೂ ಕಾಣದ ಹಾಗೆ ನಿಗೂಢವಾಗಿ ಈ ದೇವಿಯನ್ನ ಮತ್ತು ದೇವಸ್ಥಾನವನ್ನ ಕೂಡ ಕಾಪಾಡುತ್ತವೆ ಎನ್ನುವ ಒಂದು ವಿಚಿತ್ರ ನಂಬಿಕೆ ಇದೆ. ಪಾಕಿಸ್ತಾನದಿಂದ ಬಂದಂತಹ ದೇವಿಯಾಗಿದ್ದರಿಂದ ಪಾಕಿಸ್ತಾನದ ಹಾಗೂ ಉತ್ತರ ಭಾರತದ ಹಲವಾರು ಮಹಿಳಾ ಸಾಧು ಸಂತರು ಕೂಡ ಈ ದೇವಿಯನ್ನ ನಡೆದುಕೊಳ್ಳುತ್ತಾರೆ. ಅಭೂತಪೂರ್ವ ರೂಪದಲ್ಲಿ ಸಾರ್ವತ್ರಿಕ ಶಕ್ತಿಯನ್ನ ಪ್ರತಿನಿಧಿಸುವ ಸ್ತ್ರೀ ತತ್ವವಾದ ಶಕ್ತಿ ಅಥವಾ ದೇವಿಯನ್ನ ವಿಚಿನ್ನ ಹೆಸರುಗಳಲ್ಲಿ ಇಲ್ಲಿ ಪೂಜಿಸಲಾಗುತ್ತದೆ. ಕಲಬುರಗಿ ಜಿಲ್ಲೆಯ ಸನ್ನತಿಯಲ್ಲಿ ಶ್ರೀ ಲಕ್ಷ್ಮೀ ಚಂದ್ರಲಾಂಬಾ ಪರಮೇಶ್ವರಿ ಎಂದು ಕರೆಯಲ್ಪಡುವ ಚಂದ್ರಲಾಂಬಾ ದೇವಿಯು ವಿಶಿಷ್ಟವಾಗಿ ಶಂಖ, ಚಕ್ರ ಮತ್ತು ಗದೆಯನ್ನ ಹಿಡಿದು ಚಿತ್ರಿಸಲಾಗಿದೆ. ಸ್ನೇಹಿತರೆ, ನಿಮಗೇನಾದ್ರೂ ಅವಕಾಶ ಸಿಕ್ಕರೆ ತಪ್ಪದೆ ಚಂದ್ರಲಾಂಬಾ ದೇವಿಯ ದರ್ಶನವನ್ನು ಪಡೆದು ನೀವು ಕೂಡ ಪುನೀತರಾಗಬಹುದು. ಒಂದು ವೇಳೆ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಈಗಲೇ ಕಮೆಂಟ್ ಬಾಕ್ಸ್ ಅಲ್ಲಿ ಜೈ ಚಂದ್ರಲಾಂಬಾ ಎಂದು ಬರೆಯಿರಿ.